ಸ್ನೇಹಿತರೆ, ಸ್ಪಂದನ ವಾಹಿನಿ ಅತ್ಯಂತ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಸ್ಮಾರ್ಟ್ ಕ್ಲಾಸಸ್ನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿದ್ದೇವೆ. ನಮ್ಮ ಜೊತೆ ಅತಿ ಗಣ್ಯವಾಗಿರ್ತಕ್ಕಂಥ ಅತಿಥಿಗಳಿದ್ದಾರೆ. ನಾವು ಅವರನ್ನು ಹಿಂದಿಟ್ಕೊಂಡು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಕ್ಷಣಗಳನ್ನು ಸ್ಟಾರ್ಟ್ ಮಾಡಿದ್ದೇವೆ. ಸ್ನೇಹಿತರೆ, ಪ್ರತಿನಿತ್ಯ ಕೂಡ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆ ತನಕ ಮನಸ್ಸು ಫ್ರೆಶ್ ಆಗಿರುವಾಗ, ಪರಿಸರ ಭಾಳ ಶುಭ್ರವಾಗಿರುವಾಗ ಮನಸ್ಸನ್ನು ತೆರೆದು ಸ್ಮಾರ್ಟ್ ಕ್ಲಾಸ್ಗಳನ್ನು ನೋಡ್ತಾ ಹೋಗುವಂಥ ಅದ್ಭುತವಾದ ಅವಕಾಶ SLC ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದೆ. SLCಯಲ್ಲಿ ಗಣಿತ ಮತ್ತು ವಿಜ್ಞಾನವನ್ನು ಕೇಂದ್ರವಾಗಿಟ್ಕೊಂಡು ಸಾಕಷ್ಟು ಪರಿಣತ ನಿಷ್ಣಾತರಾಗಿರ್ತಕ್ಕಂಥ ಪ್ರಶಸ್ತಿ ವಿಜೇತ ಪ್ರಾಧ್ಯಾಪಕರು ಬಂದು ಕನ್ನಡ ಮತ್ತು ಇಂಗ್ಲೀಷಲ್ಲಿ ನಿಮಗೆ ಮಾಹಿತಿಗಳನ್ನು ಕೊಡ್ತಾರೆ. ನೇರವಾಗಿರ್ತಕ್ಕಂಥ ಕ್ಲಾಸಸ್ ನೀವು ನೋಡೋಕ್ಕೆ ಅವಕಾಶ ಆಗುತ್ತೆ. ಇಂಥ ಒಂದು ಕ್ಲಾಸನ್ನು ಇವತ್ತು ಉದ್ಘಾಟನೆ ಮಾಡಲಿಕ್ಕೋಸ್ಕರ ನಾನು ಮತ್ತೆ ಗಣ್ಯರನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಂಡಿದ್ದೇವೆ. ಶ್ರೀ TK ರೈ ಅವರಿದ್ದಾರೆ, KT ರೈ ಅವರಿದ್ದಾರೆ. ಅವರು ಸಿಂಡಿಕೇಟ್ ಬ್ಯಾಂಕ್ನ ಮಹಾಪ್ರಬಂಧಕರು. ಅವರು ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಜೊತೆಗೆ ವಿನ್ಯಾಸ್ ಪಬ್ಲಿಷರ್ಸ್ ಡಾಕ್ಟರ್ ನಾರಾಯಣ್ ಭಟ್ ಅವರಿದ್ದಾರೆ, ಅವರು ಪ್ರಾಧ್ಯಾಪಕರು. ಜೊತೆಗೆ ವಿಲಾಸ್ ನಾಯ್ಕ್ ನಮ್ಮ MD. ಇವರೆಲ್ಲ ಸೇರ್ಕೊಂಡು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಶ್ರೀ ಸಿಂಡಿಕೇಟ್ ಬ್ಯಾಂಕಿನ ಮಹಾಪ್ರಬಂಧಕರು ಇದನ್ನು ಉದ್ಘಾಟನೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. The chord that struck was almost 3 years back. It was to introduce a new TV channel, not just a channel. It was to relive, to do new things with existing technology, to connect cultures and many more. Thus, Hanuman Group of Concerns launched a new TV channel, the first of its kind and the first HD TV channel in the state. ಈ ವಾಹಿನಿಯ ವಿಶೇಷತೆಗಳು ಹಲವಾರಾದರೂ ಮೊದಲು ಹೆಚ್ಚು ಕಡಿಮೆ 2.5 ವರ್ಷಗಳಲ್ಲಿ ಸ್ಪಂದನ ಟಿವಿ ಪ್ರಸಾರ ಮಾಡಿರೋ ಮತ್ತು ಮಾಡ್ತಾ ಇರುವಂಥ ಕಾರ್ಯಕ್ರಮಗಳ ಒಂದು ಮಾಂಟಾಜ್ ನಿಮ್ಮ ಮುಂದೆ ಬರ್ತಾ ಇದೆ. The balance of programs and shows focusing on social concerns has been tremendously commendable. Now, what are the special attributes of the channel, or how does Spandana stand out from other channels? The concept of regional channels' existence. Spandana now covers Dakshina Kannada, Udupi, Shivamogga, Chikmagalur, parts of Uttar Kannada, Hassan and Belur districts. There are plans to connect other districts in the near future. This makes Spandana the biggest regional channel in Karavali and Malnad regions. The concept of high definition, that is HD streaming. While most channels are SD streamed, Spandana's streaming is with high definition, the advanced version of standard definition. Concept of glocal, taking local news to the global level. We believe local news should be sensationalized and make it reach to the people away from their hometown. Exploring at the regional level. Our main motive is to recognize important places, people and events happening around. Hence, Spandana focuses more things at the regional level. Concept of multiple studio streaming. Probably the first regional channel to introduce the concept of multiple streaming. Spandana studios are now based at Shivamogga, Udupi and Mangalore. Bridge between Karavali and Malnad regions. One channel to unite two unique cultures in the state. Quality and clarity. Good quality programs with importance to news value, Spandana has created a major impact because of its programs being telecast in par with any state TV channels. The clarity of the channel is one more point to be noted with the best use of existing technology. The man behind this very special concept. ಬದಲಾವಣೆಗೊಂದು ಹೊಸ ಭಾಷೆಯ ಬರೆದು ಕರಾವಳಿ ಮಲೆನಾಡಿನಲ್ಲಿ ಹೊಸತನದ ಬಾಗಿಲ ತೆರೆದು ದಿನವೂ ಹೊಸತನಕ್ಕಿಲ್ಲಿದೆ ಆಹ್ವಾನ. ಸ್ಪಂದನ, ಇದು ಸ್ಪಂದನ, ಸ್ಪಂದನ, ನಮ್ಮ ಸ್ಪಂದನ. Spandana,
ಸ್ಪಂದನ ನಿಮ್ಮೊಂದಿಗೆ ಪ್ರತಿ ಕ್ಷಣ. ಸಿಲೆಬಸ್ ಚೇಂಜ್ ಆಗ್ತಿದೆ, ಆದರೂ ಪರವಾಗಿಲ್ಲ. ಸೈನ್ಸು ಮ್ಯಾಥ್ಸು ಮುಂಚೆಗಿಂತ ಸ್ವಲ್ಪ ಕಷ್ಟ ಇದೆಯಂತೆ, ಆದರೂ ಪರವಾಗಿಲ್ಲ. ಸ್ಕೂಲ್ ಜೊತೆ ಈ ಸಬ್ಜೆಕ್ಟ್ಸ್ನ ಬೇರೆ ಯಾರಾದರೂ ಹೇಳ್ಕೊಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಏನೇ ಆದರೂ ಪರವಾಗಿಲ್ಲ, ಸ್ಮಾರ್ಟ್ ಕ್ಲಾಸ್ ಇದೆಯಲ್ಲ. ಸ್ಪಂದನ ಪ್ರೆಸೆಂಟ್ಸ್ ಸ್ಮಾರ್ಟ್ ಕ್ಲಾಸ್, ಈಸಿಯೆಸ್ಟ್ ವೇ ಟು ಲರ್ನ್. 10ನೇ ತರಗತಿಯ ಪಠ್ಯಪುಸ್ತಕಗಳು, ಸ್ಟೇಟ್ ಸಿಲೆಬಸ್ನ ಪಠ್ಯಪುಸ್ತಕಗಳು ಪರಿಷ್ಕೃತವಾಗಿರುವ ಹಿನ್ನೆಲೆಯಲ್ಲಿ ಈ ಸ್ಮಾರ್ಟ್ ಕ್ಲಾಸ್ ವಿಶೇಷ ತರಗತಿಗಳನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಪ್ರಥಮವಾಗಿ ಅಂಕಗಣಿತ ವಿಭಾಗದಿಂದ ವಾಸ್ತವ ಸಂಖ್ಯೆಗಳು ಅಥವಾ ರಿಯಲ್ ನಂಬರ್ಸ್ ಈ ಪಾಠದ ಬಗ್ಗೆ ನಾವು ಗಮನವನ್ನು ಕೊಡೋಣ. ಈಗ ನೀವು ಸ್ಕ್ರೀನಲ್ಲಿ ಪರದೆ ಮೇಲೆ ಕೆಲವು ಸ್ಲೈಡ್ಗಳನ್ನು ನೋಡ್ತಾ ಇದ್ದೀರಿ. ಈಗ ನೀವು ಯೂಕ್ಲಿಡ್, ಈಗ ರಿಯಲ್ ನಂಬರ್ಸ್ ಅಥವಾ ವಾಸ್ತವ ಸಂಖ್ಯೆಗಳು ಇದರ ಬಗ್ಗೆ ಹೇಳಬೇಕಾದ್ರೆ ಅದಕ್ಕಿಂತಲೂ ಮೊದಲು ನಾವು ಯೂಕ್ಲಿಡ್ ಎಂಬ ಮಹಾನ್ ಗಣಿತಶಾಸ್ತ್ರಜ್ಞನ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೇಬೇಕಾಗ್ತದೆ. ಯೂಕ್ಲಿಡ್ ಅನ್ನುವಂತಹ ಈ ಮಹಾನ್ ಗಣಿತಶಾಸ್ತ್ರಜ್ಞ ಸುಮಾರು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ವಾಸ ಮಾಡ್ತಾ ಇದ್ದ. ಇವನ ಬಗ್ಗೆ ಹೇಳಬೇಕಂತ ಹೇಳಿ ಆದರೆ ಇವನನ್ನು ನಾವು ರೇಖಾಗಣಿತದ ಪಿತಾಮಹ ಅಥವಾ ಫಾದರ್ ಆಫ್ ಜೊಮೆಟ್ರಿ ಅಂತ ಕರಿತಾ ಇರ್ತೇವೆ. ಈಗ ವಾಸ್ತವ ಸಂಖ್ಯೆಗಳು, ಈ ವಾಸ್ತವ ಸಂಖ್ಯೆಗಳು ಅಥವಾ ರಿಯಲ್ ನಂಬರ್ಸ್ ಪಾಠವನ್ನು ಕಲಿಯುವ ಮೊದಲು ನಾವು ಇತರ ಸಂಖ್ಯೆಗಳ ಬಗ್ಗೆ ಕಲಿಬೇಕಾಗ್ತದೆ ಸ್ನೇಹಿತರೆ. ವಿದ್ಯಾರ್ಥಿಗಳೇ ನೋಡಿ, ಸ್ಕ್ರೀನಲ್ಲಿ ನಿಮಗೆ ನ್ಯಾಚುರಲ್ ನಂಬರ್ಸ್ ಅಂತ ನೋಡ್ತಾ ಇರ್ತೀನಿ. ನೀವು ನ್ಯಾಚುರಲ್ ನಂಬರ್ಸ್ಗೆ ನಾವು ಕನ್ನಡದಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೇವೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಪೈ ಈಸ್ ನಾಟ್ ರ್ಯಾಷನಲ್ ನಂಬರ್, ಪೈ ಈಸ್ ಇರ್ರ್ಯಾಷನಲ್ ನಂಬರ್ ಬಿಕಾಸ್ the value of pi is exactly, it is not 22/7, its approximate value is 22/7. So 22/7 is a rational number, whereas pi is not rational, it is irrational number. ಕೊನೆಯ ಹಂತದಲ್ಲಿ ಅಂದರೆ r = 0 ಸಿಕ್ಕಿದ ಹಂತದಲ್ಲಿ ಭಾಜಕವು 3 ಆಗಿದೆ. ಆದ್ದರಿಂದ ದತ್ತ ಸಂಖ್ಯೆಗಳು 237 ಮತ್ತು 81 ಈ ಎರಡು ಸಂಖ್ಯೆಗಳ ಸಹ 3 ಆಗಿರುತ್ತದೆ. ವಿದ್ಯಾರ್ಥಿಗಳೇ, ಸೋಲಾರ್ ಎನರ್ಜಿ ಅಥವಾ ಸೌರಶಕ್ತಿ ಅಂತ ನಾವೇನು ಕರಿತೇವೆ, ಇದು ಭಾರತದಂಥ ದೇಶಕ್ಕೆ ಅತ್ಯಂತ ಪ್ರಮುಖವಾದ ಎನರ್ಜಿಯ ಮೂಲ ಅಂತ ನಾನು ಕರಿತೇನೆ, ಶಕ್ತಿಯ ಮೂಲ ಅಂತ ನಾನು ಕರಿತೇನೆ. ವಿಶೇಷವಾಗಿ ಯಾಕಂದರೆ ಅದು ನೆಕ್ಸ್ಟ್ ಸ್ಲೈಡಲ್ಲಿ ನಾನು ತೋರಿಸ್ಲಿಕ್ಕೆ ಬಯಸ್ತೇನೆ. ಓವರ್ 250 million of Indians across 30,000 villages live their life in absolute darkness post sunset. ಸ್ನೇಹಿತರೆ, ಕನ್ವರ್ಟಿಂಗ್ ಸನ್ಲೈಟ್ ಇಂಟು ಎಲೆಕ್ಟ್ರಿಕ್ ಎನರ್ಜಿ, ಸೂರ್ಯನ ಬೆಳಕನ್ನು ಉಪಯೋಗಿಸಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡುವಂಥದ್ದು. ನಾನು ಬಹಳ ಸಿಂಪಲಾಗಿ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಏನಂದರೆ, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಆನಂತರ ನಾವು ಈ ಸ್ಲೈಡಿಗೆ ಬರೋಣ. ಮೊದಲು ಈ ಸ್ಲೈಡನ್ನು ನಾನು ತೋರಿಸಿ ನಿಮಗೆ ಮ್ಯಾಟರ್ಸ್ ಏನಿದೆ ಈ ಜಗತ್ತಿನಲ್ಲಿ ಇರುವಂತಹ ಅಥವಾ ನಮ್ಮ ನಿತ್ಯ ಜೀವನದಲ್ಲಿ ನಾವು ನೋಡುವಂತಹ ಮ್ಯಾಟರ್ಸ್ ಅಥವಾ ಏನು ಹೇಳ್ತೇವೆ, ಸಬ್ಸ್ಟೆನ್ಸ್ ಅಥವಾ ಎಲಿಮೆಂಟ್ಸ್, ಈ ರೀತಿ ನೀವು ಯಾವುದು ಬೇಕಾದರೂ ಹೆಸರನ್ನು ಕೊಡ್ಬೋದು. ನಾನು ಕುಳಿತುಕೊಳ್ಳುವಂತಹ ಕುರ್ಚಿ ಆಗಿರ್ಬೋದು, ನಾನು ಹಾಕ್ಕೊಂಡಂಥ ಡ್ರೆಸ್ ಆಗಿರ್ಬೋದು, ಅಥವಾ ಈ ಪ್ಯಾಡ್ ಎಲ್ಲವೂ ಕೂಡ ಒಂದೊಂದು ಮ್ಯಾಟರ್ಸ್, ಒಂದೊಂದು ಎಲಿಮೆಂಟಿಂದ ಆಗಿರ್ತದೆ. ವಾಟ್ ಈಸ್ ಅ ಥಿನ್ ಫಿಲ್ಮ್? A thin film may be arbitrarily defined as a solid layer having a thickness varying from a few Armstrong. ಸ್ನೇಹಿತರೆ, ಇವತ್ತು ವಿಜ್ಞಾನದ ಮೊದಲ ಪಾಠವನ್ನು ತಗೊಂಡು ನಿಮ್ಮ ಜೊತೆಗೆ ನಾನು ಈ ಕ್ಲಾಸನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸಾಕಷ್ಟು ಅದ್ಭುತವಾಗಿರ್ತಕ್ಕಂಥ ಪಾಠ, ಜೀವನಕ್ಕೆ ಹತ್ತಿರವಾಗಿರ್ತಕ್ಕಂಥ ಪಾಠ, ಬದುಕಿಗೆ ಅದ್ಭುತವಾಗಿರ್ತಕ್ಕಂಥ ಹೂರಣವನ್ನು ಕೊಡುವಂಥ ಪಾಠ, ಬದುಕಿಗೆ ಅಗತ್ಯವಾಗಿರ್ತಕ್ಕಂಥ ಪಾಠವನ್ನು ತಮ್ಮ ಜೊತೆಗೆ ಡಿಸ್ಕಸ್ ಮಾಡಲಿಕ್ಕೆ ನಾನು ತಮ್ಮ ಅನುಮತಿಯನ್ನು ಕೋರ್ತಾ ಇದ್ದೇನೆ. ಸ್ನೇಹಿತರೆ, ಪಾಠಪುಸ್ತಕದ ಮೊದಲ ಪಾಠ ಇದೆ ಶಕ್ತಿಯ ಪರ್ಯಾಯ ಆಕರಗಳು, ಆಲ್ಟರ್ನೇಟ್ ಸೋರ್ಸಸ್ ಆಫ್ ಎನರ್ಜಿ ಅಂತ ಇಂಗ್ಲೀಷಲ್ಲಿ ಆ ಪಾಠವನ್ನು ಶೀರ್ಷಿಕೆ ಮಾಡಿ ಕೊಟ್ಟಿದ್ದಾರೆ. ಯಾಕೆ ಈ ಪಾಠ ಬೇಕಾಯಿತು ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈ ಪಾಠ ನಿಮಗೆ ನಿಜವಾಗಿ ಅರ್ಥ ಆಗಬೇಕು ಅಂತ ಆದರೆ 2050ರಲ್ಲಿ ಭಾರತ ಹೇಗಿರ್ಬೋದು ಅಂತ ಕಲ್ಪನೆ ನಿಮ್ಗೆ ಸಿಗಬೇಕು. 2050ರಲ್ಲಿ ಭಾರತ ಹೇಗಿರುತ್ತೆ ಸ್ನೇಹಿತರೆ, ನಿಮ್ಗೆ ಕೆಲವು ಎಕ್ಸಾಂಪಲ್ಸ್ ನಾನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ಸ್ನೇಹಿತರೆ, ನಾವೀಗ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಭಾಗ ಇದು ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್ ಅಥವಾ ಅಸಾಂಪ್ರದಾಯಿಕ ಶಕ್ತಿಯ ಇಂಧನಗಳು. ಅಸಾಂಪ್ರದಾಯಿಕ ಇಂಧನಗಳ ಬಗ್ಗೆ ನಾವೆಲ್ಲ ಯೋಚನೆ ಮಾಡಲಿಕ್ಕೆ ಆರಂಭಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಸೌರಶಕ್ತಿಯನ್ನು ಸಂಗ್ರಹ ಮಾಡಿಕೊಳ್ಳುವಂಥ ಸೋಲಾರ್ ಪ್ಯಾನಲ್ಸ್ಗಳ ಚಿತ್ರವನ್ನು ನೀವು ನೋಡ್ತಾ ಇದ್ದೀರಿ. ಸೌರಶಕ್ತಿಯನ್ನು ಭವಿಷ್ಯತ್ತಿನ ಆಕಾರವಾಗಿ ಖಂಡಿತವಾಗಿ ಗುರುತಿಸಬಹುದು. ನೀವು ವಿಶೇಷವಾಗಿ ಹಳ್ಳಿಗಳ ಸುತ್ತಾಡ್ಕೊಂಬಂದಾಗ ಈ ರೀತಿಯ ಟ್ಯಾಂಕ್ಸ್ಗಳನ್ನು ನೋಡ್ತಾ ಹೋಗ್ತೀರಿ. ಕೆಲವು ಶಾಲೆಗಳಲ್ಲಿ ಕೂಡ ಈ ರೀತಿಯ ಸ್ಥಾವರಗಳನ್ನು ಮಾಡಿದ್ದಾರೆ ಸ್ನೇಹಿತರೆ. ಇದಕ್ಕೆ ಗೋಬರ್ ಗ್ಯಾಸ್ ಅಂತ ನೀವು ಜನಪ್ರಿಯವಾಗಿರ್ತಕ್ಕಂಥ ಭಾಷೆಯಲ್ಲಿ ಹೇಳ್ತೀರಿ, ಪ್ರಚಲಿತ ಭಾಷೆಯಲ್ಲಿ ಹೇಳ್ತೀರಿ. ಗೋಬರ್ ಗ್ಯಾಸಲ್ಲಿ ಹೇಗೆ ಬಳಸ್ಕೊಳ್ತಾರೆ? ಸಮುದ್ರದ ಅಲೆಗಳ ಶಕ್ತಿಯನ್ನು ಬಳಸ್ಕೊಂಡು ಭಾರತ ಕರೆಂಟನ್ನು ಪ್ರೊಡ್ಯೂಸ್ ಮಾಡುವಂಥ ಸಾಧ್ಯತೆಗಳು ಕೂಡ ಬಹಳ ದಟ್ಟವಾಗಿ
Syndicate Bank presents Spandana Smart Class in association with Vinyas Publishers. ತುಂಬ ಆಕರ್ಷಕವಾಗಿರ್ತಕ್ಕಂಥ ಕ್ಲಿಪ್ಪಿಂಗ್ಸ್ನ ಮೂಲಕ ಸ್ಪಂದನ ಯಶೋಗಾಥೆಯನ್ನು ನೋಡ್ತಾ ಸ್ಮಾರ್ಟ್ ಕ್ಲಾಸ್ನ ಕ್ಲಿಪ್ಪಿಂಗ್ಸ್ ನೋಡ್ತಾ ಮತ್ತೆ ನಾನು ಗೆಸ್ಟ್ಗಳ ಮಾತಾಡಲಿಕ್ಕೆ ತಮ್ಮ ಅನುಮತಿಯನ್ನು ಕೋರ್ತಾ ಇದ್ದೇನೆ. ಸರ್, ಹೇಗನ್ನಿಸ್ತು ಸಿಂಡಿಕೇಟ್ ಬ್ಯಾಂಕ್ನ ಮಹಾಪ್ರಬಂಧಕರು ನೀವು ಸ್ಪಾನ್ಸರ್ ಮಾಡತಕ್ಕಂಥ ಕಾರ್ಯಕ್ರಮ ನೋಡಿದ್ದೀರಿ? ಬಹುಶಃ ನಾನು ಇವಾಗಲೇ ಹೇಳಿದ ಹಾಗೆ ಒಂದು ಒಳ್ಳೆಯ ಒಂದು ಸ್ಮಾರ್ಟ್ ಕ್ಲಾಸನ್ನು ಇದು ಮಾಡಿ ನಮ್ಮ ಪಬ್ಲಿಕ್ಕಿಗೆ ಅಥವಾ ಅವರ ಮಕ್ಕಳಿಗೆ ಬಹುಶಃ ಒಂದು ತುಂಬ ಉಪಯೋಗವಾಗುವಂಥ ಒಂದು ಕಾರ್ಯಕ್ರಮ ಇದು. ಬಹುಶಃ ನಮ್ಮ ಈಗ ಏನು 4-5 ಜಿಲ್ಲೆಗಳನ್ನು ಏನು ಕವರ್ ಮಾಡ್ತಾಯಿದ್ದೀರಿ, ಅಲ್ಲಿಯ 2000 ಶಾಲೆ ಹೇಳಿದ್ರಿ, 2000 ಶಾಲೆಯ ಮಕ್ಕಳಿಗೆ ಅಥವಾ ಅವರು ಬಿಟ್ಟು ಬಾಕಿ ಹಳ್ಳಿಯ ಮಕ್ಕಳಿಗೆ ನೀವು ಕ್ಯಾಸೆಟಲ್ಲಿ ಏನು ಅದನ್ನೊಂದು ವಿತರಿಸುವಂಥ ಒಂದು ಕಾರ್ಯಕ್ರಮ ಕೂಡ ಇದೆ ಅಂತ ಹೇಳಿದ್ರಿ. ಬಹುಶಃ ಎಕ್ಸ್ಪರ್ಟ್ ಲೆಕ್ಚರರ್ಸ್ ಅವರೊಂದು ಎಕ್ಸ್ಪ್ಲೈನ್ ಮಾಡೋದು ನನಗೆ ಆಶ್ಚರ್ಯ ಆಯಿತು. ನನಗೂ ಗೊತ್ತಿಲ್ಲ, ರಿಯಲ್ ನಂಬರ್ಸಿಂದ ಶುರುವಾಗ್ತಾ ಇದೆ ಮ್ಯಾಥಮೆಟಿಕ್ಸ್. ಬಹುಶಃ ನಾನು ಕಲಿಸಿದಂಥ ಒಂದು ಪಾಠ ಅದು, ನಾನು ಕಲಿತ ಪಾಠ. ರಿಯಲ್ ನಂಬರ್ ನಮಗೆ ಆವಾಗ ನಾನು ಕಲಿಯುವಾಗ ನಮ್ಮ BSc ಬಂದಿತ್ತು. ನಾನು MSc ಮಾಡುವಾಗ ಅದರ ಅಡ್ವಾನ್ಸ್ಡ್ ವರ್ಷನ್ ಇತ್ತು. BSc ಫಸ್ಟ್ ಇಯರ್ BSc ನಂತರ ಶುರುವಾದ ಒಂದು ಸಬ್ಜೆಕ್ಟ್ ಬಹುಶಃ 10ನೇ ಕ್ಲಾಸಿಗೆ ಬಂದಿದೆ. ಆ ಕಾನ್ಸೆಪ್ಟ್ ಅದು ನನಗೆ ನೀವೇನು ತೋರಿಸಿ ಆ ಕಾನ್ಸೆಪ್ಟ್ ಅರ್ಥ ಆಗಬೇಕಿದ್ರೆ ಬಹುಶಃ ಟೀಚರ್ಸ್ಗೆ ಅರ್ಥ ಆಗಬೇಕಿದ್ರೆ ಇಟ್ ವಿಲ್ ಟೇಕ್ ಟೈಮ್. ಅದೊಂದು ಟೀಚ್ ಮಾಡಬೇಕಿದ್ರೆ ಅದರದ್ದು ಒಳಗಡೆ ನನಗೆ ಅದನ್ನು ಪಾಠ ಮಾಡಿ ಅಭ್ಯಾಸ ಇದೆ. ಅದಕ್ಕೆ ಬೇಕಾಗಿ ಐ ಕ್ಯಾನ್ ಸೆನ್ಸ್ ದ್ಯಾಟ್. ಬಹುಶಃ ಅದನ್ನೊಂದು ಖಂಡಿತವಾಗಿ ಮ್ಯಾಥಮೆಟಿಕ್ಸ್ ಗೊತ್ತಿಲ್ಲದವರಿಗೆ ಅಥವಾ ಶುರು ಮಾಡುವವರಿಗೆ ತುಂಬ ಕಠಿಣ ಒಂದು ಸಬ್ಜೆಕ್ಟ್. ಅದನ್ನೊಂದು ಕರಗತ ಮಾಡಿಸುವತ್ತ ಬಹುಶಃ ನಿಮ್ಮ ಒಂದು ಸ್ಪಂದನ ಸ್ಮಾರ್ಟ್ ಕ್ಲಾಸ್ ಯಶಸ್ವಿ ಆದರೆ ಖಂಡಿತ ಈ ವರ್ಷದ 10ನೇ ಕ್ಲಾಸ್ ವಿದ್ಯಾರ್ಥಿಗಳು ಮುಂದೆ ಬಂದಾಗ ಬಹುಶಃ ನಾವು ಕೆಲವೊಂದು IAS, ಕೆಲವೊಂದು IITs ಅಥವಾ ಉನ್ನತ ಮಟ್ಟದ ಒಂದು ಉದ್ಯೋಗ ಅಥವಾ ಎಂಟರ್ಪ್ರಿನರ್ಶಿಪ್ ಖಂಡಿತ ಡೆವಲಪ್ ಆಗ್ತದೆ. ಯಾಕಂದರೆ ಎಂಟೈರ್ ನಮ್ಮ ಒಂದು ಸೈಂಟಿಫಿಕ್ ರಿಸರ್ಚ್ ಅಥವಾ ಡೆವಲಪ್ಮೆಂಟ್ ಮ್ಯಾಥಮೆಟಿಕ್ಸ್ ಮೇಲೆ ಇದೆ. ನನಗೆ ಗೊತ್ತು, ಏನಿದ್ರೂ ಸೈನ್ಸ್ ಎಲ್ಲವೂ ಮ್ಯಾಥಮೆಟಿಕ್ಸ್ ಗಣಿತದಿಂದ ಶುರುವಾಗ್ತದೆ. ಬಹುಶಃ ಗಣಿತವನ್ನು ಕರಗತ ಮಾಡಿದರೆ ಸೈನ್ಸ್ ಕೂಡ ಗಣಿತದಿಂದ ಶುರುವಾಗ್ತದೆ. ಬಹುಶಃ ಆ ಕಾನ್ಸೆಪ್ಟ್ ಬಹುಶಃ ಕೂಡಿಸೋದು ಕಲಿಯೋದು ಮಾತ್ರ ಅಲ್ಲ, ಆ ಮ್ಯಾಥಮೆಟಿಕ್ಸ್ನ ಇಮ್ಯಾಜಿನರಿ ಅದು ಏನು ಯೂಕ್ಲಿಡ್ ಅಂತ ಹೇಳಿದರೆ ಅವರೇನು ಇದು ಮಾಡಿದ್ದಾರೆ ಅದನ್ನೊಂದು ಕರಗತ ಖಂಡಿತ ಮಾಡಿದರೆ ಅದರ 10ನೇ ತರಗತಿಯಲ್ಲಿ ಅದೊಂದು ಬಂದರೆ ಬಹುಶಃ ಡೇಸ್ ಆರ್ ವೆರಿ ಗುಡ್. ಬಹುಶಃ ಒಂದು ಒಳ್ಳೆಯ ಹೆಮ್ಮೆಯ ಕೆಲಸ ಮಾಡ್ತಾಯಿದ್ರಿ. ನಮಗೆ ಕೂಡ ಇದರಲ್ಲೊಂದು ಭಾಗವಹಿಸುವಂಥ ಒಂದು ಹೆಮ್ಮೆ ಬಹುಶಃ ನನಗೆ ಅದನ್ನು ಉದ್ಘಾಟನೆ ಮಾಡಿದ್ದು ಖಂಡಿತ ಹೆಮ್ಮೆ ಅನ್ನಿಸ್ತಾ ಇದೆ. ಬಹುಶಃ ಸಿಂಡಿಕೇಟ್ ಬ್ಯಾಂಕ್ ಕೂಡ ಬಹುಶಃ 2000 ಶಾಲೆಯ ಮಕ್ಕಳಿಗಾಗಿ ನಾವು ಕೂಡ ಏನಾದರೂ ಒಂದು ಮಾಡೋಣ ಅನ್ನೋ ಒಂದು ಹುಮ್ಮಸ್ಸು ನನಗೂ ಕಾಣ್ತಾ ಇದೆ. ಬಹುಶಃ ಸ್ಪಾನ್ಸರ್ ಅಂತ ಮಾಡಿದ್ದೇವೆ. ಬಹುಶಃ ಅವರನ್ನೆಲ್ಲ ನಮ್ಮ ಬ್ಯಾಂಕಿಗೆ ನನಗೂ ಅದು ಅಂದರೆ ಅವ್ರಿಗೊಂದು ಮಾಡಿ ಆ ಮಕ್ಕಳಿಗೆ ಬೇಕಾಗಿ ಉಪಯೋಗವಂತ ಏನಾದರೂ ಒಂದು ಕಾನ್ಸೆಪ್ಟ್ ಖಂಡಿತ ನನಗೂ ಮಾಡಬೇಕು ಅಥವಾ ನಮ್ಮ ಬ್ಯಾಂಕಿಂದ. ಯಾಕಂದರೆ ಸಿಂಡಿಕೇಟ್ ಬ್ಯಾಂಕ್ ಬೃಹತ್ ಬ್ಯಾಂಕ್. ಬಹುಶಃ ನಿಮ್ಗೆ ಗೊತ್ತಿದ್ದಾಗೆ ಕಳೆದ ವರ್ಷ 2,000 ಕೋಟಿ ಲಾಭ ಮಾಡಿದೆ. ಇದೇ ವರ್ಷ ಕಳೆದ ವರ್ಷ 1,700 ಕೋಟಿಗಿಂತಲೂ ಜಾಸ್ತಿ ಮಾಡಿದೆ. ಬಹುಶಃ ಸಿಂಡಿಕೇಟ್ ಬ್ಯಾಂಕ್ ಸಣ್ಣ ಸ್ಮಾಲ್ ಮೈನ್ಸ್ ಬಿಗ್ ಬ್ಯಾಂಕ್. ನಾವು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಾವು ಬರೀ ಲಾಭ ಮಾಡೋದ್ರಲ್ಲಿ ಮಾತ್ರ ಇಲ್ಲ, ಬಹುಶಃ ದೇಶದೆಲ್ಲೆಡೆ ಆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಶಾಲೆ ಇರ್ಬೋದು, ಕಾಲೇಜ್ ಇರ್ಬೋದು, ಅಥವಾ ಓಲ್ಡ್ ಏಜ್ ಹೋಮ್ ಇರ್ಬೋದು, ಅಥವಾ ಹಾಸ್ಪಿಟಲ್ಸ್ ಇರ್ಬೋದು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಈ CSR ಏನು ಬಂದಿದೆ ಅದನ್ನೊಂದು ಆ್ಯಕ್ಚುಲಿ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಈಗ ಅಂತ ಮ್ಯಾನೇಜ್ಮೆಂಟ್ ಅದರಲ್ಲಿ ತುಂಬ ಒಂದು ಇಂಥದ್ದು ಬರೀ ನಮಗೆ ಒಂದು ಪಬ್ಲಿಸಿಟಿ ಮಾತ್ರ ಅಲ್ಲ, ಈ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಇದು ಮಾಡ್ತಾ ಇದ್ದೇವೆ. ಬಹುಶಃ ಹೆತ್ತವರು ಅವರ ಮಕ್ಕಳು ಬಹುಶಃ ಮಕ್ಕಳು ಈಗಿನ 10th ಅಥವಾ ಈಗ 8th 9th ಸ್ಟೂಡೆಂಟ್ಸು ಫ್ಯೂಚರ್ ನಮ್ಮ ಗ್ರಾಹಕರಾಗಿ ಈ ಸಂದರ್ಭದಲ್ಲಿ ಖಂಡಿತ ನಾನು ಅವರನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೇನೆ. ಬಹುಶಃ ಇನ್ನೊಂದು ಸಲ ಇದನ್ನು ಉದ್ಘಾಟನೆ ಮಾಡಿದ್ದು ಮತ್ತು ನಿಮ್ಮೊಂದಿಗೆ ಸ್ಪಂದನ TV ಒಟ್ಟಿಗೆ ನಾವು ಈ ಸ್ಪಾನ್ಸರ್ ಆಗಿ ಅವರೊಟ್ಟಿಗೆ ಒಂದು ಭಾಗವಹಿಸಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಅವರಿಗೆ ಈ ಸಂದರ್ಭದಲ್ಲಿ ಸಿಂಡಿಕೇಟ್ ಬ್ಯಾಂಕಿನ ಮ್ಯಾನೇಜ್ಮೆಂಟ್ನ ಪರವಾಗಿ ನಮ್ಮ ಚೇರ್ಮನ್ ಮತ್ತು EDಯ ಪರವಾಗಿ ಹಾರ್ದಿಕ ಶುಭಾಶಯ ತಿಳಿಸಲಿಕ್ಕೆ ಇಚ್ಛಿಸ್ತೇನೆ. ಹೌದು ಸರ್, ಥ್ಯಾಂಕ್ ಯು ವೆರಿ ಮಚ್. ಸ್ಪಂದನ ವಾಹಿನಿಯ ಸೋಷಿಯಲ್ ಕಮಿಟ್ಮೆಂಟ್ನ ಒಂದು ಭಾಗವಾಗಿರ್ತಕ್ಕಂತಹ ಸ್ಮಾರ್ಟ್ ಕ್ಲಾಸನ್ನು ಉದ್ಘಾಟನೆ ಮಾಡಿದಿರಿ. ಇದ್ರ ಬಗ್ಗೆ ಸಾಕಷ್ಟು ಮಾತನಾಡಲಿಕ್ಕಿದೆ. ಒಂದು ವಿರಾಮ ತಗೋತಾ ಇದ್ದೇವೆ. ವಿರಾಮದ ನಂತರ ಅಂತಿಮ ಚರಣ ಬರ್ತಾ ಇದೆ. ಅತಿಥಿಗಳು ಮಾತಾಡ್ತಾರೆ, ವಿಷನ್ ಹೇಳ್ತಾರೆ. ಈ ಥರ ನೋಡ್ತಾ ಮುಂದಕ್ಕೆ ಹೋಗೋಣ.